ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲವಾಗ್ತಾ ಇದೆ. ಹೋಟೆಲ್ ರೆಸ್ಟೋರೆಂಟ್ಗಳ ಕಾರ್ಯಾರಂಭಕ್ಕೆ ಸರ್ಕಾರದಿಂದ ಅನುಮತಿ ಲಭಿಸಿದ್ದು, ಹಾಸ್ಪಿಟಾಲಿಟಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಹೋಟೆಲ್ ಓಷಿಯನ್ ಪರ್ಲ್ನ ಉಡುಪಿ ಶಾಖೆಯು ಮತ್ತೆ ಕಾರ್ಯಾರಂಭಿಸಿದೆ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಸಂಪೂರ್ಣ ಸುರಕ್ಷತೆಗೆ ಆದ್ಯತೆಯನ್ನು ಕೊಡ್ತಾ ಗ್ರಾಹಕರ ಸೇವೆಗೆ ಹೋಟೆಲ್ ಮತ್ತೆ ತೆರೆದುಕೊಂಡಿದೆ. ಲಾಕ್ಡೌನ್ ಬಳಿಕ ಹೋಟೆಲ್ ರೆಸ್ಟೋರೆಂಟ್ಗಳನ್ನು ಕಾರ್ಯಾರಂಭಿಸಲು WHO ಆರೋಗ್ಯ ಮಾರ್ಗಸೂಚಿಗಳನ್ನು ಬಿಡುಗಡೆಗೊಳಿಸಿದ್ದು, ಅದರಂತೆಯೇ ಹೋಟೆಲ್ಗಳನ್ನು ಕಾರ್ಯಾರಂಭ ಮಾಡಲಾಗಿದೆ. ಹೋಟೆಲ್ ಓಷಿಯನ್ ಪರ್ಲ್ನ ಮಂಗಳೂರು ಶಾಖೆಗಳು ಈಗಾಗಲೇ ಕಾರ್ಯಾರಂಭವನ್ನ ಮಾಡಿದ್ದು, ಇದೀಗ ಕೃಷ್ಣನಗರಿ ಉಡುಪಿಯ ಹೋಟೆಲ್ ಓಷಿಯನ್ ಪರ್ಲ್ ಕೂಡ ಸುರಕ್ಷತಾ ಕ್ರಮಗಳೊಂದಿಗೆ ಮತ್ತೆ ಕಾರ್ಯಾರಂಭಿಸಿದೆ. ಇನ್ನು ಹೋಟೆಲ್ಗೆ ಪ್ರವೇಶಿಸುವ ಪ್ರವೇಶ ದ್ವಾರದಲ್ಲೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆ. ರಿಸೆಪ್ಷನ್ನಲ್ಲೂ ಸಿಬ್ಬಂದಿ ಮತ್ತು ಗ್ರಾಹಕರ ಮಧ್ಯೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಾಗ್ತಾ ಇದ್ದು, ವೇಟಿಂಗ್ ಲಾಂಜ್, ರೆಸ್ಟ್ ರೂಮ್, ಲಿಫ್ಟ್ಗಳನ್ನು ಕೂಡ ಪದೇ ಪದೇ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ರೂಮ್ಗಳನ್ನು ನೀಡುವ ಸಂದರ್ಭದಲ್ಲೂ ಗರಿಷ್ಠ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಓಷಿಯನ್ ಪರ್ಲ್ ಉಡುಪಿಯ ಜನರಲ್ ಮ್ಯಾನೇಜರ್ ರಾಜ್ ಅವರು ಮಾತನಾಡಿ, ಜೂನ್ 8ರಿಂದ ಹೋಟೆಲ್ ಓಷಿಯನ್ ಪರ್ಲ್ ಆರಂಭಗೊಂಡಿದೆ. ಗ್ರಾಹಕರ ಸುರಕ್ಷತೆಗೆ ಗರಿಷ್ಠ ಮಟ್ಟದ ಆದ್ಯತೆಯನ್ನ ನೀಡಲಾಗಿದೆ. ಗ್ರಾಹಕರು ಬಂದಲ್ಲಿ ಅವರಿಗೆ ಹೆಚ್ಚಿನ ಸೇವೆಯನ್ನ ನೀಡಲು ಸದಾ ಸಿದ್ಧರಾಗಿದ್ದೇವೆ ಎಂದು ಹೇಳಿದ್ರು. ಒಂದು ಕಾಯಿಲೆ ಬಂದು ದೊಡ್ಡ ನಮಗೆಲ್ಲ ತೊಂದರೆ ಕೊಟ್ಟಿದೆ, ಸಮಸ್ಯೆ ಕೊಟ್ಟಿದೆ. ಮತ್ತೆ ಅದು ಇವಾಗ ಗೆಸ್ಟ್ ಮೊನ್ನೆ ನಾವು 8th ಅಂತ ನಾವು ಹೋಟೆಲ್ ಓಪನ್ ಮಾಡಿದ್ದೀವಿ. ಓಪನ್ ಮಾಡಿದಾಗ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನಮ್ಮ WHO ಅಂತ ಎಂತೆಂಥ ನಮಗೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀವಿ. ಇವಾಗ ಸೇಫ್ಟಿ ಉಂಟು, ನಮ್ಮ ಜನಗಳು ಬರೋದು ಶುರುವಾಗಿದೆ. ಕೈ ಮುಗಿದು ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಇಲ್ಲೆಲ್ಲ ಎಂತೆಂಥ ಸೇಫ್ಟಿ ಮೆಷರ್ಸ್ ತಗೋಬೇಕು ಎಲ್ಲ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಬರಬೇಕು. ಮುಂದಿನ ಥರ ನಾವು ನಮ್ಮ ಗೆಸ್ಟಿಗೆ ನಾವು ಸರ್ವಿಸ್ ಮಾಡಬೇಕು. ನಮ್ಮ ಇದೆಲ್ಲ ನಾವು ಮುಂದೆ ತಗೊಂಡು ಹೋಗಬೇಕು. ನಾವು ನಮ್ಮ ಹೋಟ್ಲು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿದ್ದೀವಿ. ಎಲ್ಲ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾಯಿದ್ದೀವಿ. ಯಾರಿಗೆ ಹೆದರಿಕೆ ಬೇಡ. ನಾವು ಎಷ್ಟು ನಮ್ಮ ಮನೆಯಲ್ಲಿ ಹೆಂಗಿದ್ದೀರೋ ಆ ಥರ ನಾವು ನಿಮ್ಮನ್ನು ನೋಡ್ಕೊಳ್ತೀವಿ. ಉಡುಪಿಯ ಓಷಿಯನ್ ಪರ್ಲ್ನಲ್ಲಿರುವ ರೆಸ್ಟೋರೆಂಟ್ನ ವಿಚಾರಕ್ಕೆ ಬಂದ್ರೆ, ಅಲ್ಲೂ ಕೂಡ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಆದ್ಯತೆ ಇದೆ. ಕೋವಿಡ್ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿ ಪ್ರಮುಖವಾಗಿದ್ದು, ಅದಕ್ಕಾಗಿಯೇ ಹೋಟೆಲ್ ಮೆನುವಿನಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಿದ್ದಾರೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಆಹಾರ ಖಾದ್ಯಗಳಿಗೆ ವಿಶೇಷ ಒತ್ತನ್ನ ನೀಡಲಾಗಿದೆ. ಪ್ರತಿ ಟೇಬಲ್, ಚೇರ್ಗಳನ್ನು ಸ್ಯಾನಿಟೈಸ್ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ಇನ್ನು ಸಿಬ್ಬಂದಿಗಳಿಗೂ ಈ ನಿಟ್ಟಿನಲ್ಲಿ ವಿಶೇಷ ತರಬೇತಿಯನ್ನ ನೀಡಲಾಗಿದೆ. ಸುರಕ್ಷತಾ ಸಾಧನಗಳನ್ನು ಬಳಸಿಕೊಂಡೇ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉಡುಪಿಯಲ್ಲಿರುವ ಹೋಟೆಲ್ ಓಷಿಯನ್ ಪರ್ಲ್ ಗ್ರಾಹಕರಿಗೆ ಕೊರೋನಾ ವೈರಸ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗ್ರಾಹಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ. ಈ ಮೂಲಕ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಗರಿಷ್ಠ ಸುರಕ್ಷತೆಯ ವಾಗ್ದಾನವನ್ನ ಹೋಟೆಲ್ ಓಷಿಯನ್ ಪರ್ಲ್ ನೀಡ್ತಾ ಇದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.